ಸಿಎಂ ಕುಮಾರಸ್ವಾಮಿಗೆ ಕರ್ನಾಟಕವನ್ನ ಛಿದ್ರವಾಗಿ ನೋಡುವ ಆಸೆ ಇದೆಯೇ ಅಂತ ವಿಪಕ್ಷದ ಮುಖ್ಯ ಸಚೇತಕ ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರಶ್ನಿಸಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಹೊಣೆಗೇಡಿತನದಿಂದ ಮಾತನಾಡುವುದನ್ನು ನಿಲ್ಲಿಸಿ ತಾರತಮ್ಯ ಆಗಿರುವುದನ್ನು ಪಲಾಯನ ಸೂತ್ರವನ್ನ ಅನುಸರಿಸಬೇಡಿ. ಅಪಸ್ವರ ಆಕ್ರೋಶಾಯಿತ ಜನಪ್ರತಿನಿಧಿಗಳನ್ನು ಕರೆಸಿ ಮಾತುಕತೆ ನಡೆಸಿ. ಈ ಪ್ರತ್ಯೇಕತೆ ಧ್ವನಿಗೆ ಸಿಎಂ ಕುಮಾರಸ್ವಾಮಿ ಕಾರಣ ಅಂತ ಆರೋಪಿಸಿದ್ರು. ಕುಮಾರಸ್ವಾಮಿ ಅವರು ಬಜೆಟ್ ಅಧಿವೇಶನದ ದಿನಗಳಲ್ಲಿ ಬಜೆಟ್ ಮಂಡನೆ ಮಾಡಿದಾಗ ನಾವು ಹೇಳಿದೆವು, ಸರ್ವರನ್ನು ಸಮಾನತೆಯಿಂದ ಕಾಣಬೇಕಾದ ಸರ್ಕಾರ ಒಂದು ಕೆಲವೇ ಜಿಲ್ಲೆಗಳಿಗೆ ಸೀಮಿತವಾಗಿ ಬಜೆಟ್ ಮಾಡಿದೆ, ಬಜೆಟ್ನಲ್ಲಿ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದೆ. ಇದರಿಂದಾಗಿ ಪ್ರತ್ಯೇಕತೆಯ ಕೂಗು ಎಲ್ಲಿಯಾದರೂ ಆದರೆ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆಯಾಗುತ್ತೆ. ಮುಖ್ಯಮಂತ್ರಿ ಆಗಿರುವಂಥ ನೀವು ಹೊಣೆಯಾಗ್ತೀರಿ. ತಕ್ಷಣ ಇಡೀ ರಾಜ್ಯದಲ್ಲಿರುವಂಥ 30 ಜಿಲ್ಲೆಗಳನ್ನು ಗಮನದಲ್ಲಿಟ್ಟುಕೊಂಡು ಬಜೆಟ್ಗೆ ಬೇಕಾದಂಥ ಪೂರಕ ವ್ಯವಸ್ಥೆಗಳನ್ನು ನೀವು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದೆವು. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಆ ಯಾವ್ಯಾವ ಜಿಲ್ಲೆಗಳಿಗೆ ಬಜೆಟ್ ಮೂಲಕ ಹಣಕಾಸು ಕಡಿಮೆ ಬಂದಿದೆ ಅಲ್ಲಿರೋರೆಲ್ಲ ಒಂದು ರೀತಿಯ ಆಕ್ರೋಶದ ಭಾವನೆಯನ್ನು ವ್ಯಕ್ತಪಡಿಸಿ ಪ್ರತ್ಯಕ್ಷವೋ ಪರೋಕ್ಷವೋ ಪ್ರತ್ಯೇಕತೆಯ ಕೂಗಿಗೆ ಇವತ್ತು ಧ್ವನಿಯಾಗಿದೆ ಕರ್ನಾಟಕದ ಅನೇಕ ಜಿಲ್ಲೆಗಳು. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬೇಜವಾಬ್ದಾರಿತನದಿಂದ ಹೊಣೆಗಾರಿಕೆ ಇಲ್ಲದೆ ಅನ್ಯರ ಮೇಲೆ ದೂರ ಹಾಕುವುದರಲ್ಲೇ ಇವತ್ತು ತನ್ನೇಲರಾಗಿರುವಂಥ ವಾತಾವರಣ ಕಂಡುಬರುತ್ತೆ. ಪೌರಾಡಳಿತದಲ್ಲಿ ಮೀಸಲಾತಿ ವಿಚಾರದ ಬಗ್ಗೆ ಮಾತನಾಡಿದ ಅವರು, ಸರ್ಕಾರ 50% ಹಂಚಿಕೆ ಮಾಡಿಲ್ಲ. ಆಕಾಂಕ್ಷಿಗಳು ಕೋರ್ಟು ಮೆಟ್ಟಿಲೇರುವಂತೆ ಸರ್ಕಾರ ಕುಮ್ಮಕ್ಕು ನೀಡುತ್ತಿದೆ. ಚುನಾವಣೆ ಮುಂದೂಡಲು ಕುತಂತ್ರ ಮಾಡಿದೆ. ಮೀಸಲಾತಿ ಅಧಿಕೃತ ಪಟ್ಟಿ ಹೊರಡಿಸಿ ಚುನಾವಣೆಯಿಂದ ಪಲಾಯನ ಆಗುವ ಸೂತ್ರ ಬೇಡ ಅಂತ ಸರ್ಕಾರಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಒತ್ತಾಯ ಮಾಡಿದ್ರು. ಉಡುಪಿ ಜಿಲ್ಲೆ ಅಂತ ಅತ್ಯಂತ ಪರಿಣಾಮಕಾರಿಯಾಗಿ ಜನಹಿತ ಇರುವಂಥ ಜಿಲ್ಲೆ, ಅಭಿವೃದ್ಧಿಶೀಲ ಜಿಲ್ಲೆ. ಈ ಜಿಲ್ಲೆಗೆ ಈ ಕ್ಷಣದವರೆಗೂ ಉಸ್ತುವಾರಿ ಮಂತ್ರಿ ಮಾಡಿಲ್ಲ. ಈ ಜಿಲ್ಲೆಗೆ ಈ ಕ್ಷಣದವರೆಗೂ ಉಸ್ತುವಾರಿ ಮಂತ್ರಿ ಮಾಡಿಲ್ಲ. ನಾನು ವ್ಯಂಗ್ಯಕ್ಕೋಸ್ಕರ ಹೇಳ್ತಾ ಇಲ್ಲ. ದಯವಿಟ್ಟು ಏನಾದರೂ ಸರ್ಕಾರ ನಿಮ್ಮೊಳಗೆ ರಾಜಿ ಮಾಡಿಕೊಂಡು ಏನಾಗಬೇಕು ಯಾರಾಗಬೇಕು ಅಂತೇಳಿ ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಎರಡೂ ಪಕ್ಷವರು ಕೂತ್ಕೊಳ್ಬೇಕಲ್ಲ. ನಿಮ್ಮದು ಆ ಜಗಳ ಬಿಡಿಸುವ ಸಮಿತಿ ಒಂದಿದೆಯಲ್ಲ, ಸಮನ್ವಯ ಸಮಿತಿ, ಆ ಸಮಿತಿಯವರೆಲ್ಲ ಕೂತ್ಕೊಂಡು ಉಡುಪಿ ಜಿಲ್ಲೆಗೆ ತಕ್ಷಣ ನೀವು ಇಲ್ಲಿ ಆದರೂ ಉಸ್ತುವಾರಿ ಮಂತ್ರಿಗಳನ್ನು ಮಾಡಿದರೆ ಕನಿಷ್ಠ ಪ್ರಗತಿಯ ಬಗ್ಗೆ ಆದರೂ ಯೋಚನೆ ಮಾಡಬಹುದು. ಏನು ಅನಾಹುತ ಆಗಿದೆ ಅಂತ ಹೇಳಿದರೆ, ರಸ್ತೆಗಳೆಲ್ಲ ಹೊಂಡ ಬೀಳುವಂಥ ಪರಿಸ್ಥಿತಿ, ಕುಡಿಯ ನೀರಿನ ಘಟಕಗಳು ಸರಿಯಾಗಿ ಕೆಲಸ ಮಾಡದಿರುವಂಥ ಪರಿಸ್ಥಿತಿಗಳು. ಸರ್ಕಾರ ಶಾಸನದ ಮೇಲೆ ಆಡಳಿತ ನಡೆಸುತ್ತಿಲ್ಲ, ಶಾಸ್ತ್ರದ ಆಧಾರದ ಮೇಲೆ ನಡೆಯುತ್ತಿದೆ. ರೇವಣ್ಣ ಗಳಿಗೆ ಗಂಡಾಂತರದ ಸಚಿವ, ಅಧಿವೇಶನ ನಡೆಸಲು ಗಳಿಗೆ ನೋಡ್ತಾರೆ. ಕಾಂಗ್ರೆಸ್ಗೆ ಧೃತರಾಷ್ಟ್ರನ ಆಲಿಂಗನವಾಗಿದೆ. ಕಾಂಗ್ರೆಸ್ ಪುಡಿಯಾಗಿದೆ. ಸಮನ್ವಯ ಸಮಿತಿಗಳ ಜಗಳ ಬಿಡಿಸುವ ಸಮಿತಿ ಜಗಳ ಮಾಡುವ ಮನಸ್ಥಿತಿಯವರೇ ಅದರ ಅಧ್ಯಕ್ಷರು ಎಂದು ಕೋಟಾ ತಿಳಿಸಿದ್ರು. ಈಗ ಅಲ್ಲಿರುವಂಥ ಸ್ಥಿತಿ ಏನಾಗಿದೆ ಅಂದರೆ, ಇಲ್ಲ ಈ ಜಂಟಿ ಸರ್ಕಾರದಿಂದಾಗಿ ನಮ್ಮ ಕಾಂಗ್ರೆಸ್ಸಿನ ಪಕ್ಷಕ್ಕೆ ಧೃತರಾಷ್ಟ್ರ ಆಲಿಂಗನ ಆಗಿದೆ, ನಮ್ಮ ಪಕ್ಷ ಅಸ್ತಿತ್ವವನ್ನು ಕಳ್ಕೊಳ್ಳುವಂಥ ಆತಂಕ ಇದೆ ಅಂತೇಳಿ ಕಾಂಗ್ರೆಸ್ನವರು ಮೊಮ್ಮನ ಮಗಳು ಹೋಗುವಾಗ, ಅದು ನಮಗೆ ಅರ್ಥ ಆಗುವಾಗ ಯಾರಾದರೂ ಬಂದು ಇಲ್ಲ ನಾವು ಈ ಪಕ್ಷದಿಂದ ಬೆಂಬಲವನ್ನು ವಾಪಸ್ ತೆಗಿತೇವೆ, BJP ಬೆಂಬಲ ಕೊಡ್ತೇವೆ ಅಂತೇಳಿ ತಗೊಂಡು ತಪ್ಪೇನದ್ರಲ್ಲಿ. ನಾವಾಗಿ ಯಾರನ್ನು ಹೊಡಿಲಿಕ್ಕೂ ಬಡಿಲಿಕ್ಕೂ ಹೋಗಿಲ್ಲ. ಅವರಾಗಿ ಬಂದರೆ ನಾವೇ ನಮ್ಮ ಅಧಿಕಾರ ಚಲಾಯಿಸಲಿಕ್ಕೆ ತಪ್ಪೇನದ್ರಲ್ಲಿ ಇರಬಹುದು ಅಂತ ಯೋಚನೆ ಮಾಡಿದ್ದೇನೆ. ಅಂಕಿಅಂಶಗಳನ್ನು ಹೇಳುವಂಥ ಅಧಿಕಾರ ಇರೋದು ರಾಜ್ಯಾಧ್ಯಕ್ಷರಿಗೆ ಮಾತ್ರ ಮತ್ತು ಅಧಿಕೃತವಾದ ವಕ್ತಾರರಿಗೆ. ಕಾಂಗ್ರೆಸ್ಸು ಧೃತರಾಷ್ಟ್ರ ಯಾರು ಅಂತೇಳಿ ನೀವು ಆಲೋಚನೆ ಮಾಡಿ. ಕಾಂಗ್ರೆಸ್ ಪುಡಿ ಆಗ್ತದೆ ಅಂದೆ, ಧೃತರಾಷ್ಟ್ರ ಯಾರು ಅಂತೇಳಿ ನೀವು ಹೇಳ್ರಿ. ಈಗ ಯಾರು ಕಾಂಗ್ರೆಸ್ಸನ್ನು ಒಪ್ಕೊಂಡಿದ್ದಾರೆ ಅವರೇ ಧೃತರಾಷ್ಟ್ರ, ಅವ್ರು ಪುಡಿ ಆಗ್ತಾ ಇರೋದು ಕಾಂಗ್ರೆಸ್. ನೀವು ಇಡೀ ವ್ಯವಸ್ಥೆ ಅದು. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.